ಗಂಡ ಹೆಂಡತಿ ನಡುವೆ ನಡೆದ ಗಲಾಟೆ, ಹೆಂಡತಿಯ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಜಾರು ಎಂಬಲ್ಲಿ ಇಂದು ನಡೆದಿದೆ. ಕೊಲೆಯಾದವರನ್ನು ಬಾಜಾರು ನಿವಾಸಿ ರಫೀಕ್ ಎಂಬವರ ಪತ್ನಿ ಪೀನತ್ ಎಂದು ಗುರುತಿಸಲಾಗಿದೆ. ಕೊಲೆ ಮಾಡಿದ ಆರೋಪಿ ರಫೀಕ್ ಕೂಲಿ ಕೆಲಸ ಮಾಡುತ್ತಿದ್ದು, ರಫೀಕ್ ಮತ್ತು ಟೀನತ್ ಮದುವೆಯಾಗಿ 18 ವರ್ಷವಾಗಿದ್ದು, ಇವರಿಗೆ 2 ಮಕ್ಕಳಿದ್ದಾರೆ. ದಂಪತಿಗಳ ನಡುವೆ ಕಳೆದ ಕೆಲವು ತಿಂಗಳುಗಳಿಂದ ವೈಮನಸ್ಸು ಉಂಟಾಗಿ ಕೌಟುಂಬಿಕ ಕಲಹ ನಡೆಯುತ್ತಿತ್ತು ಎಂದು ಹೇಳಲಾಗಿದೆ. ಇಂದು ಬೆಳಿಗ್ಗೆ ಮತ್ತೆ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ರಫೀಕ್ ತನ್ನ ಪತ್ನಿ ಪೀನತ್ಗೆ ಚಾಕುವಿನಿಂದ ತೀವ್ರವಾಗಿ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಟೀನತ್ ರವರನ್ನು ಸ್ಥಳೀಯರು ಹಾಗೂ ಸಂಬಂಧಿಕರು ಚಿಕಿತ್ಸೆಗಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಉಪ್ಪಿನಂಗಡಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಅವ್ರಿಗೆ ಗಂಡ ಅಂತ ಯಾವಾಗ ನೋಡಿ ಜಗಳ ಆಗ್ತಾ ಇತ್ತು. ಮತ್ತೇನು ಗೊತ್ತಿಲ್ಲ, ನಾನು ಇರಲಿಲ್ಲ, ನಾನು ಕೆಲಸಕ್ಕೆ ಹೋಗಿದ್ದೆ ಅಲ್ಲ. ನನಗೆ ಬೆಳಿಗ್ಗೆ ಮಾತ್ರ ನನ್ನ ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ಆಗ್ತಾ ಇತ್ತು, ಹೇಗೆ ಹೇಗೆ ವಿಷಯ ಅಂತ. ಹೌದಾ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು, ಅಷ್ಟೇ. ಈಗ ಬಂದಷ್ಟೇ, ಬೇರೆ ಈಗ ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನನಗೆ ಇನ್ನು ನೋಡ್ಬೇಕೇನು ಸಂಶಯ ಬರೀತೇನೆ. ಹಿಂದೆ ಹೇಳಿ 10 ನಿಮಿಷ ಅವರ ಒಳಗಡೆ ಅಂತ ನನಗೆ ಗೊತ್ತಿಲ್ಲಲ್ಲ. ನನಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು. ಈಗೆಲ್ಲ ನೋಡ್ಬೇಕಲ್ಲ ಇನ್ನು. ಸ್ವಲ್ಪ ಜಗಳ ಇತ್ತು, ಗಲಾಟೆ ಎಲ್ಲ ಇತ್ತು. ಇವತ್ತು ಅಷ್ಟೇ ಗೊತ್ತಾಯ್ತು ನನಗೆ. ಏನಾಯ್ತು ಇವತ್ತೇನಾಯ್ತು? ಇವತ್ತು ಕೊಲೆ ಮಾಡಿದೆ. ನಿಮ್ಗೆ ಎಷ್ಟೊತ್ತಿಗೆ? ನನಗೆ 9 ಗಂಟೆಗೆ ಗೊತ್ತು. ನಿಮ್ಮ ಮನೆ ಹತ್ರ? ನಮ್ಮ ಮನೆ ದೂರ ಉಂಟು. ದೂರ. ಮಕ್ಕಳು ಎಷ್ಟು? ಯಾರಿಗೆ? 2 ಒಂದು ಇನ್ನೊಂದು ಗಂಟೆ. ಏನು ನಿಮ್ಮ ಒತ್ತಾಯ ಅಂತ? ಅವ ಹೇಗೆ ಜನ ಹೇಗೆ ಅವನನ್ನು ಎಂತ ಮಾಡ್ಬೇಕು? ಫಸ್ಟ್ ಒಳ್ಳೇದಿತ್ತು ಅವರು, ಫಸ್ಟ್ ಒಳ್ಳೆ ಇದ್ರು, ಅಲ್ಲಿ ಗಲ್ಫ್ ಅಲ್ಲಿ ಇದ್ರು, ಒಳ್ಳೆ ನೋಡ್ತಾ ಎಲ್ಲ ಇದ್ರು ಅವರು. ಮತ್ತೆ ಏನಾಗಿ ನನಗೆ ಗೊತ್ತಿಲ್ಲ. ಒಳಗಡೆ ಅವರ ಒಳಗಡೆ ಜಗಳ ಆಗ್ತಾ ಇತ್ತು.